ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ. ರೂಪಶ್ರೀ ಪ್ರಕಾಶನ ಕುಂಬ್ರ ಮತ್ತು ಚಿಗುರೆಲೆ ಸಾಹಿತ್ಯ ಬಳಗ ಪುತ್ತೂರು ಇದರ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ಘಟಕ ಇದರ ಸಹಕಾರದೊಂದಿಗೆ ನಿನ್ನೆ ದಿನಾಂಕ 19/2/2023 ನಾರಾಯಣ ಕುಂಬ್ರ ಇವರು ಬರೆದ ಸ್ವಪ್ನಗಳ ತೇರು ಕವನ ಸಂಕಲನ ಮಾತೃಛಾಯಾ ಸಭಾಂಗಣ ನೆಲ್ಲಿಕಟ್ಟೆ ಪುತ್ತೂರು ಇಲ್ಲಿ ಬಿಡುಗಡೆಗೊಂಡಿತು. ಕವನ ಸಂಕಲನವನ್ನು ಅಂತಾರಾಷ್ಟ್ರೀಯ ಜಾದೂ ಪ್ರಶಸ್ತಿ ವಿಜೇತೆ ಕುಮಾರಿ ಶಮಾ ಪರ್ವೀನ್ ತಾಜ್ ರವರು ವಿಶೇಷವಾಗಿ ಜಾದೂ ಪ್ರದರ್ಶನದ ಮುಖೇನ ಬಿಡುಗಡೆಗೊಳಿಸಿದರು. ನಂತರ ಡಾಕ್ಟರ್ ಎಚ್ ಮಾಧವ ಭಟ್ ವಿವೇಕಾನಂದ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರು ಇವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ನಂತರ ಗುರುವಂದನಾ ಕಾರ್ಯಕ್ರಮದ ಜೊತೆಗೆ ಸುಮಾರು 20ಕ್ಕೂ ಹೆಚ್ಚಿನ ಸಾಹಿತ್ಯ ಪೋಷಕರಿಗೆ ಪಾರಿತೋಷಿಕ ನೀಡಿ ಗೌರವಿಸಲಾಯಿತು. ನಂತರ ಸ್ವಪ್ನಗಳ ತೇರಿನ ಆಯ್ದ ಹಾಡುಗಳ ಗಾಯನ ಜೊತೆಗೆ ಕಲಾಸೃಷ್ಟಿ ತಂಡದಿಂದ ಜಾದೂ ಪ್ರದರ್ಶನ ನಡೆಯಿತು. ನಂತರದಲ್ಲಿ ಶ್ರೀಮತಿ ಸುಪ್ರೀತಾ ಚರಣ್ ಪಾಲಪ್ಪೆ ಇವರ ಅಧ್ಯಕ್ಷತೆಯಲ್ಲಿ ಹನಿಗವನ ಗೋಷ್ಠಿಯೊಂದಿಗೆ ಕಾರ್ಯಕ್ರಮವು ಕೊನೆಗೊಂಡಿತು.